ಕೊಲ್ಯ ಬಿಲ್ಲವ ಸೇವಾ ಸಮಾಜ ಯುವ ವಾಹಿನಿ ಬೊಕ್ಕ ಮಹಿಳಾ ವಿಭಾಗದ ಒಟ್ಟು ಸೇರಿಗೆಡು ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಎದುರುಡು 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯರು. ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಶ್ರೀ ವೇಣುಗೋಪಾಲ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವ ಆಚರಣೆದ ಮಹತ್ವನ ತಿಳಿಪಾಯರು. ವರ್ಷಗಳ ಹಿರಿಯಕಲು ಬಂದಲೆ ಪೂರಕಲೆಗಳ 74ನೇ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯ. ಇನಿ ನಮ್ಮ ದೇಶದ ಜನತೆಗೊಂದು ಪ್ರಾಮುಖ್ಯವಾದ ದಿನ, ಅವಿಸ್ಮರಣೀಯವಾದ ದಿನ. 1947 ಆಗಸ್ಟ್ 15ನೇ ತಾರೀಖದಾನಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿಂದ ಆ ಸ್ವಾತಂತ್ರ್ಯದ ಸ್ಮರಣೆಯನ್ನು ಮಂತ ನಮ್ಮ ಆಗಸ್ಟ್ 15ಕ್ಕೆ ಆಚರಣೆ ಮಂತಂದಿಲ್ಲ. ಅದೇ ಪ್ರಕಾರ ಆ ಸ್ವಾತಂತ್ರ್ಯ ಸಿಕ್ಕರೆ ಹೋರಾಡಿದ ನಮ್ಮ ದೇಶದ ಮಹಾನ್ ಸ್ವಾತಂತ್ರ್ಯ ನಾಯಕರನ್ನೆಲ್ಲ ಅಕ್ನ ಪಿರೋಡು ನಾಯಕರನ್ನ ಪಿರೋಡು ಇತ್ತಿನ ಮಾತಾ ಜನತೆ ಅಪಗತ ಜನತೆಗೆ ನಮ್ಮ ಸ್ಮರಣೆ ಮಂತಿನ ಒಂದು ದಿನ ಅಂಚನೆ ಬಂದಲೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆ ಬಂತೊಂದಿದ್ದ ಯಾರಂದು ಐತೊಟ್ಟಿಗೆ ನಮ್ಮ ದೇಶದ ಏಕತೆಯನ್ನು ನಮ್ಮ ದೇಶದ ಒಗ್ಗಟ್ಟನ್ನು ತೋಚ್ಪಂತಿನ ಕಾರ್ಯನು ನಮ್ಮ ಮನ್ಪಡ ಹಾಕೊಂಡು ದಾಯಪಂಡ ನಮ್ಮ ಮಾಧ್ಯಮ ಪತ್ರಿಕೆ ಮಾತಾ ತಗೊಂದಿಲ್ಲ. ನಮ್ಮ ಉಳಾಯಿಡೆ ಕಚ್ಚಾಟ ರಾಜ್ಯದ ಗಡಿಕ ಕಚ್ಚಾಟ ಪೂರ ವ್ಯವಸ್ಥೆಲ ಅವೊಂದು ಐನ್ ಪೂರ ಉಂಟದು ಆ ದುಂಬದ 47ನೇ ಇಸ ಹಿಡಿದು ದುಂಬದಕ್ಕಲು ಆ ರೀತಿ ಒಗ್ಗಟ್ಟು ದೇಶನ ಏಕತೆಯನ್ನು ಒರಿಪೋದ ಸ್ವಾತಂತ್ರ್ಯ ಬಕ್ಕಯ್ಯರ ಐನು ನಮ್ಮ ಒರಿಪೋನಂಚಿನ ಕಾರ್ಯ ಮನ್ಪಡು ಇಟ್ಲ ವಿಶೇಷವಾದ ಯುವ ಜನಾಂಗ ಯುವ ಜನತೆ ಆ ಕಾರ್ಯನು ಮನ್ಪಡು ಒವೇ ಒಂಜಿ ಕೆಲಸ ವೈಜ್ಞಾನಿಕ ಅವಾರ್ಡು ಕ್ರೀಡೆ ಅವಾರ್ಡು ಪೂರ ಓವೇ ಒಂಜಿ ಎಡ್ಡೆ ಕಾರ್ಯಡು ದುಂಬು ಬತ್ತದು ನಮ್ಮ ದೇಶದ ಉದಾಹರಣೆ ಪ್ರಪಂಚದಾದ್ಯಂತ ಪ್ರಸರಿಸಿದ್ದು ನಮ್ಮ ಒಂಜಿ ಭಾರತಾಮೇನ ಜೋಕುಲು ಪನ್ಪುನೊಂಜಿ ನೀನು ತೋಚ್ಬೋದು ಪಂದೊಂದು ಎಂಟು ಎರಡು ಪಾತ್ರ ಅವಕಾಶ ಕೊರನೆಗೆ ವಂದನೆ ಮಂತೊಂದು ಇನ್ನೆರಡು ಪಾತ್ರನ್ನು ನಿಶ್ಚಯ ಮಂತ. ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು ಶ್ರೀ ರವಿ ಕೊಂಡಾಣ, ಮಹಿಳಾ ಮಂಡಳಿದ ಅಧ್ಯಕ್ಷರು ಶ್ರೀಮತಿ ಚಂದ್ರಾವತಿ ಕೊಲ್ಯ, ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ, ಶ್ರೀಧರ್ ಎಚ್, ಬಾಳಪ್ಪ ಪೂಜಾರಿ ಪೊಕ್ಕ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಕುಸುಮಾಕರ್ ಕೊಲ್ಯ ಎತ್ಕೊಂದು ಸಭೆ ಸ್ಥಾರಿಕೆ ಮಂತೇರು. ಕಾರ್ಯದರ್ಶಿ ಶ್ರೀ ಈಶ್ವರ್ ಕನೀರ್ ತೋಟ ಸೊಲ್ಮೆ ಸಂದಾಯರು. ಈ ಕೋವಿಡ್-19 ಇತ್ತಿನ ನಂತರ ನಮ್ಮ ಈ ಸ್ವಾತಂತ್ರ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಆಚರಿಸಿಕೊಂಡು ಮಾತಾ ಒಂಜಿ ಇದಕ್ಕೆ ಮಂತೊಂದಿಲ್ಲ ಅಂಚಾದೆ ಈ ಸಮಾರಂಭಕ್ಕೆ ಬೈದಿನ ಮಾತಾ ಧ್ವಜಾರೋಹಣ ವಂತಿನ ಅಧ್ಯಕ್ಷರಾಯಿನ ಶ್ರೀ ವೇಣುಗೋಪಾಲ್ ಕೊಲ್ಯ ಮೇರೆಗೆ ನಮ್ಮ ಸಂಘದ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. भारत माता की जय।